ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ DRP ನಮ್ಮ ಸೂರಿಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರಿಷಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಯಾವ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ವಿಜಯಲಕ್ಷ್ಮಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಅವ್ರಿಗೆ? ಇವತ್ತು ಹೆಚ್ಚಲು ಹಾಂ, ಧನೂರ್ ಮಸಾಲ. ಹೌದು, ಅದಕ್ಕೆ ಮತ್ತೆ ಚಳಿಗಾಲ. ಹಾಂ, ಓಕೆ. ಅದಕ್ಕೆ ಒಂದು ಚೂರು ಬೇಗ ಆಗುವಂಥ ಅಡಿಗೆ ಮಾಡುವ ಅಂತ ಹೇಳಿ ಬಂದೆ. ಹೌದಾ? ಧನುರ್ಮಾಸದಲ್ಲಿ ಏನು ಸ್ಪೆಷಲ್ ಇವತ್ತು? ಧನುರ್ಮಾಸದಲ್ಲಿ ಹೆಚ್ಚಲು ಚಳಿಗಾಲ ಜಾಸ್ತಿ ಇರೋದ್ರಿಂದ ತುಂಬ ಹೊತ್ತು ಮಲಗಿದರೆ ಪೇನ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಬೇಗ ಎದ್ದು ಬೇಗ ದೇವರಿಗೆ ನಮಸ್ಕಾರ ಮಾಡೋದು ಅದೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಮಕ್ಕಳಿಗೆಲ್ಲ ಬೇಗ ಡ್ಯೂಟಿಗೆಲ್ಲ ಹೋಗುವಂಥದ್ದು ಇರುತ್ತಲ್ಲ, ಸ್ನ್ಯಾಕ್ಸ್ ಬೇಕು, ಅಡಿಗೆನೂ ಬೇಕು, ಸಾರು ಬೇಕು, ಅದಕ್ಕೆ ಪಟಾಪಟ್ ಪಟಾಪಟ್ ಮಾಡುವಂಥದ್ದು ಇವತ್ತು ಯಾವುದು ಸ್ಪೆಷಲ್ ಆಗಿ? ನಮ್ಮಲ್ಲಿ ಕೆಸುವಿನ ದಂಟು ಇರುತ್ತಲ್ಲ, ಅದರದ್ದು ಮಜ್ಜಿಗೆ ಹುಳಿ ಮಾಡುವ. ಅದಕ್ಕೆ ಇನ್ನೊಂದು ಸ್ನ್ಯಾಕ್ಸ್ ಮಾಡುವ, ಇದು ನೆಲಬಸಲೆ ಅಂತೀವಿ ನಮ್ಮಲ್ಲಿ, ಅದರದ್ದು ಪಕೋಡ ಮಾಡುವ. ನೆಲಬಸಲೆ ಎಲೆಯನ್ನು ತಗೊಂಡ. ದಂಟು ಎಲ್ಲ ತುಂಬಾ ಚಿಕ್ಕದದು, ಎಳ್ತಿರುತ್ತೆ ಯಾವಾಗ್ಲೂ. ಇದು ಬಸಳೆ ತರ ಆಗಲ್ಲ, ಬೇಗ ಎರಡು ಕೂಡ ನಮ್ಮ ತೋಟದಲ್ಲೇ ಸಿಗುವಂತ. ಹೌದು. ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ಕೆಸು ಇದ್ದು ದಂಟು ಕಾಣ್ತಾ ಉಂಟು. ಹೌದು. ಅಂದ್ರೆ ಈಗ ಫಸ್ಟ್ ಇದೆ ಅಂತ ಮಾಡೋದು? ಮಜ್ಜಿಗೆ ಹುಳಿ ಮಾಡುವ. ಮಜ್ಜಿಗೆ ಹುಳಿ ಅಂದ್ರೆ ಅದು ಕೆಸು ಇದು ಅದು ಖಾರ ಎಲ್ಲ ಆಗಲ್ವಾ? ಹೌದು, ಖಾರನೂ ಇರುತ್ತೆ, ಸಿಹಿನೂ ಇರುತ್ತೆ, ಎಲ್ಲೋದಿರುತ್ತೆ, ಚೆನ್ನಾಗಿರುತ್ತೆ. ಇದು ಕೆಸು ಸ್ವಲ್ಪ ಗಂಟ್ಲು ತುರಿಸೋದಿಲ್ಲ. ಕೆಸುವಿನಲ್ಲಿ ತುಂಬಾ ಟೈಪ್ ಇದೆ, ಇದು ತುಂಬಾ ಸಾಫ್ಟ್, ಒಳ್ಳೇದು. ಇದು ಇದಕ್ಕೆ ಅಷ್ಟು ಹುಣಸೆ ಹಣ್ಣು ಬೇಕಂತಿಲ್ಲ. ನೀವು ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕಿದ್ರೆ ಗಂಟ್ಲು ತುರಿಸೋದಿಲ್ಲ ಹೇಳ್ತಾರೆ, ಬಟ್ ಈ ಕೆಸು ಮಾತ್ರ ಗಂಟ್ಲು ತುರಿಸೋದೇ ಇಲ್ಲ. ನಿಮ್ಗೆ ಹುಣಸೆ ಹಣ್ಣು ಬೇಡಲೇ ಬೇಡ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ ನಿಮಗೆ? ಫಸ್ಟ್ ಈ ದಂಟು ಇದೆ ಅಲ್ಲ, ಈ ದಂಟಿನಲ್ಲಿ ಹೀಗಿರುತ್ತೆ, ಇದನ್ನ ಹೀಗೆ ಮಾಡಿ ಸುಲಿಲಿಕ್ಕೆ ಸುಲಭ. ನಮ್ಗೆ ಕತ್ತಿ ಬೇಕು ಅಂತಿಲ್ಲ, ಚಾಕು ಬೇಕಂತ ಏನಿಲ್ಲ. ಹೀಗೆ ಮಾಡಿದ್ರೆ ಪಟಾಪಟ್ ಹೀಗೆ ಬರುತ್ತೆ. ಹೀಗೆ ಓಕೆ. ಅದನ್ನ ಮೇಲ್ಗಡೆ ಸಿಪ್ಪೆಯನ್ನು ತಗೊಳ್ಬೇಕು. ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ತೆಗೆದು ಈ ತರ ಕಟ್ ಮಾಡಿ ಇಟ್ಕೊಳ್ಬೇಕು. ಓಕೆ. ಈಗ ಒಂದು ಬಾಂಡ್ಲಿ ಬೇಕಿತ್ತು. ಬಾಂಡ್ಲಿ ಅಲ್ಲ? ಓಕೆ, ಹಾಗಾದ್ರೆ ಬಾಣಲೆ ಇಡಬೇಕಲ್ಲ. ಎಸ್. ಈಗ ಇದಕ್ಕೆ ಫಸ್ಟಿಗೆ ಕೆಸುವಿನ ದಂಟು ಹಾಕುವ. ದಂಟಲ್ಲ? ಓಕೆ. ಅಂದರೆ ಈಗ ಕೆಸುವಿನ ದಂಟನ್ನು ಫಸ್ಟ್ ಬೇಯಿಸ್ಕೊಳ್ಬೇಕು. ಓಕೆ, ಬೇಯಿಸ್ಕೊಳ್ಳುವ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಆ್ಯಡ್ ಮಾಡ್ಕೊಳ್ಬೇಕಲ್ಲ. ಅದನ್ನು ಇನ್ನೂ ಸ್ವಲ್ಪ ಕಂತರಿಸ್ಬೇಕಲ್ಲ? ಹೌದು. ಸಾಕು 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 ಸಾಕು. ಹಾಂ, ಸಾಕು. ಇದು ಪಟಾಪಟ್ ಬೇಯುತ್ತೆ. ನೀರು ಕುದಿಯೋದು ಒಂದೇ, ಇದು ಪಟಾಪಟ್ ಬೇಯುತ್ತೆ. ಹೌದು. ಇದು ಬೇಯೋ ತನಕ ನಾವು ಬೇರೆ ಏನಾದ್ರು ಬೇರೆ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ. ಚಿಕ್ಕ ಜಾರ್ ಸಾಕಲ್ಲ? ಹೌದು, ಚಿಕ್ಕ ಜಾರ್ ಸಾಕು. ಇದು ತೆಂಗಿನ ತುರಿ ಸಾಧಾರಣ ಒಂದು ಅರ್ಧ ಕಪ್ಪಿನಷ್ಟು ಸ್ವಲ್ಪ. ಅದು ನಿಮ್ಮ ಮೆಜರ್ ಮೇಲೆ. ಅದೇ. ಇದಕ್ಕೆ ಸ್ವಲ್ಪ ಜೀರಿಗೆ. ಓಕೆ. ಇದಕ್ಕೆ ಒಂದು ಮೆಣಸಿನಕಾಯಿ, ಒಂದು ತಪ್ಪಿದ್ರೆ ಎರಡು. ಮೆಣಸಿನಕಾಯಿ ಖಾರದ ಮೇಲೆ ಡಿಪೆಂಡು. ಹಸಿಮೆಣಸಲ್ಲ? ಮತ್ತೆ ಇದಕ್ಕೆ ಅವಲಕ್ಕಿ ಬೇಕು, ಯಾಕೆಂತ ಹೇಳಿದ್ರೆ ಗಟ್ಟಿ ಬರ್ಲಿಕ್ಕೆ ಅಂತ ಹೇಳಿ. ಇದು ಇಲ್ಲಾಂದ್ರೆ ತಿಳು ಬರುತ್ತೆ ಮಜ್ಜಿಗೆ ಹಾಕಿದ ಕೂಡಲೇ. ಅದ್ರ ಸಲುವಾಗಿ ಅವಲಕ್ಕಿ ಬೇಕು ಇದಕ್ಕೆ. ಒಬ್ಬರೊಬ್ಬರು ಇದನ್ನ ಅಕ್ಕಿನೂ ಹಾಕ್ತಾರೆ, ಅಕ್ಕಿಗಿಂತ ಅವಲಕ್ಕಿ ಒಳ್ಳೇದು. ಈಸಿ ನೋಡಿ, ಹಾಕಿಡ್ಬೇಕು ಆ ಥರ ಎಲ್ಲ. ಹೌದು ಹೌದು, ಸ್ವಲ್ಪ ಇದು ಕಷ್ಟ ಇಲ್ಲ. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಉಪ್ಪು ಆ ಥರ ಉಪ್ಪು ಮತ್ತೆ ಹಾಕುವ. ಚೂರು ನೀರು ಹಾಕಿ ರುಬ್ಬಿದ್ರಾಯ್ತು. ಸಾಕು. ನೀರು ಜಾಸ್ತಿ ಆದ್ರೂ ಕೂಡ ತೊಂದರೆ ಇಲ್ಲ. ತೊಂದರೆ ಇಲ್ಲ, ಅದು ತೊಂದರೆ ಅಂದ್ರೆ ಚಲ್ಲುತ್ತೆ ಅಷ್ಟೇ ಮಿಕ್ಸಿಯಲ್ಲಿ, ಬೇರೆ ಎಂತ ತೊಂದರೆ ಇಲ್ಲ. ಬೇಕಿದ್ರೆ ನೀರು ಹಾಕೊಂಡು ನೋಡ್ಕೊಂಡು ಮತ್ತೆ ರುಬ್ಬಬಹುದು. ಇದನ್ನ ಮಾಡ್ಲಿಕ್ಕೆ ಒಂದು ಸೌಟು ಕೊಡಿ. ಸಾಕು ಸಾಕು. ಇದಂದ್ರೆ ಸ್ವಲ್ಪ ಅದರ ಇದು ಏನು ತೋರಿಸುವಂತ ಇದೆಲ್ಲ ಸ್ವಲ್ಪ ಹೋಗ್ಲಿ ಅಂತ ಹೇಳಿ ಈ ತರ ಹೋಗೋದಾ? ಅಲ್ಲ, ಮತ್ತೆ ಇದು ಬೇಯಬೇಕಲ್ಲ, ಹೋಳಲ್ಲ. ನಮ್ಮಲ್ಲಿ ನೀವೆಂತ ಹೇಳ್ತೀರ ಗೊತ್ತಿಲ್ಲ, ನಮ್ಮಲ್ಲಿ ಹೋಳು ಅಂತ ಹೇಳಿ ಹೇಳೋದು. ಈ ತರ ಏನು ಸೌತೆಕಾಯಿ ಹೋಳು ಆ ತರ ಎಲ್ಲ, ಸಿಹಿಕುಂಬಳಕಾಯಿ ಹೋಳು. ಹೌದು. ತುಂಬಾ ಬೇಯಲಿಲ್ಲ ಅಂತ ಹೇಳಿದ್ರು ಕಷ್ಟ, ಆವಾಗ ಬಾಯಿ ತುರಿಸುತ್ತೆ. ಸ್ವಲ್ಪ ಇದನ್ನು ಬೇಯ್ದ್ರೆ ಮಾತ್ರ ತುರ್ಸಲ್ಲ. ಇದ್ರಲ್ಲಿ ನಾವು ತುಂಬಾ ಅಡಿಗೆ ಮಾಡ್ತೇವೆ, ಸಾರು ಮಾಡ್ತೇವೆ, ಸಾಂಬಾರ್ ಮಾಡ್ತೇವೆ, ಕೊನೆಗೆ ಸಾಸಿವೆ ಮಾಡ್ತೇವೆ, ಪಲ್ಯ ಮಾಡ್ತೇವೆ, ಮತ್ತೆ ನಮ್ಮಲ್ಲಿ ಸ್ವೀಟ್ ಮಾಡ್ತಾರೆ, ಕೊಟ್ಟಿಗೆ ಅಂತ. ಹೌದು, ಕೊಟ್ಟಿಗೆ ಅಂತ ಮಾಡ್ತಾರೆ. ಅದಕ್ಕೆ ಇದನ್ನ ಆಡ್ ಮಾಡ್ತಾರಾ? ಹೌದು. ಹೀಗೆ ಮಾಡಿ ಅಕ್ಕಿ ರವೆ ಹಾಕಿ ಇಲ್ಲ ಗೋಧಿ ರವೆ ಹಾಕಿ ಬೆಲ್ಲ ಹಾಕಿ ಕಟ್ಟಿ ಇಡೋದು. ಅದು ಚೆನ್ನಾಗಿರ್ಬೋದಲ್ಲ? ಚೆನ್ನಾಗಿರುತ್ತೆ ಮಾತ್ರ.
ಇದಂತೂ ನಾವು ನಾರ್ಮಲ್ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ಈ ಥರ ಕೆಸು ಸಿಗಲಿಕ್ಕೆ ಪಾರ ಕಾಯೋದು. ಹೌದು ಹೌದು, ಸಿಕ್ಕಿದ್ರೆ ಈ ಥರ ಮಾಡ್ಕೊಳ್ಬೋದು. ಉಪ್ಪು ಹಾಕುವ, ಒಂದು ಉಪ್ಪೆಲ್ಲ ಅಂದಾಜಿಗೆ ಹಾಕೋದು. ನೀವು ಕಲ್ಲು ಉಪ್ಪು ತಗೊಂಡಿದ್ರಲ್ಲ? ಹೌದು, ಇದು ನಮ್ಮ ಊರ ಕಡೆಗೆ ನಾವು ಆಕ್ಚುಲ್ ನಮ್ದು ನೇಟಿವ್ ಪ್ಲೇಸ್ ಹೊನ್ನಾವರ, ನಮ್ಮ ಕಡೆಗೆ ಬೆಳೆಯುತ್ತೆ. ಗೋಕರ್ಣ ಉಪ್ಪು, ಸಾಣೆಕಟ್ಟೆ ಉಪ್ಪು ಅಂತ ಹೇಳ್ತೀವಿ. ಸಾಮಾನ್ಯ ನಾವು ಅದನ್ನೇ ಯೂಸ್ ಮಾಡೋದು. ಮತ್ತೆ ಅಯೋಡಿನ್ ಇದು ಅಂತ ಹೇಳಿ. ಇದಕ್ಕೆ ಸ್ಪೆಷಲ್ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕುವ. ಹೌದು, ಯಾಕೆಂದ್ರೆ ಖಾರನೂ ಇರುತ್ತೆ, ಸಿಹಿನೂ ಇರುತ್ತೆ, ಹುಳಿನೂ ಇರುತ್ತೆ. ಇದು ನಮ್ಮ ಅಲ್ಲಿ ಜೋನಿ ಬೆಲ್ಲ ಅಂತ ಹೇಳ್ತೀವಿ ನಾವು. ಹೀಗೆ ಒಂಥರ ಜೇನ್ ತರ ಕಾಣ್ತಂತಲ್ಲ? ಹಾ, ಕೆಲವೊಬ್ರು ಹೇಳ್ತಾರೆ ಜೇನು ಬೆಲ್ಲ ಅಂತ ಹೇಳ್ತಾರೆ, ಆದ್ರೆ ಜೋನಿ ಬೆಲ್ಲ ಇದು. ಇದಕ್ಕೆ ನಾವು ರುಬ್ಬಿದ್ವಲ್ಲ ಅದನ್ನ ಹಾಕುವ. ಅದು ಹಾಕಿ ಸ್ವಲ್ಪ ಹೊತ್ತು ಕುದಿಬೇಕು, ಒಂದು 2 ನಿಮಿಷ, ಜಾಸ್ತಿ ಬೇಡ. ಅಂದ್ರೆ ಮಸಾಲೆ ಸ್ವಲ್ಪ ಬೇಯಲಿ ಅಂತೇಳಿ. ಹಾ, ಮಸಾಲೆ ನೀವು ಬೆಲ್ಲ ಹಾಕಿ ತಗೊಂಡ ಬೆಲ್ಲದ ಪರಿಮಾಣ ನೋಡಿ ಹಾಗೆ ಬರ್ತಾ ಉಂಟು. ಹಾ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಸಾಕು ಸಾಕು. ಅದು ಅವಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ, ಬೇರೆ ಎಂತ ಇಲ್ಲ. ಮತ್ತೆ ಇನ್ನೊಂದು ಎಂತ ಕೇಳಿದ್ರೆ, ಮಜ್ಜಿಗೆ ಹಾಕ್ತೀವಲ್ಲ ನಾವು, ಮಜ್ಜಿಗೆ ಹಾಕಿ ಕುದಿಸ್ತೇವಲ್ಲ, ಅವಲಕ್ಕಿ ಹಾಕಿಲ್ಲ ಅಕ್ಕಿ ಹಾಕಿಲ್ಲ ಅಂತ ಹೇಳಿದ್ರೆ ಮಜ್ಜಿಗೆ ಒಡೆದು ಹೋಗುತ್ತೆ. ಒಡೆದು ಹೋದ್ರೆ ಟೇಸ್ಟ್ ಬರಲ್ಲ. ಮಜ್ಜಿಗೆ ಇದು ಲಾಸ್ಟಿಗೆ ಹಾಕುದಾ? ಹಾ, ಮಜ್ಜಿಗೆ ಲಾಸ್ಟಿಗೆ ಹಾಕುದು. ಮಜ್ಜಿಗೆ ಹಾಕಿದ್ಮೇಲೆ ಎಂತ ಮಾಡ್ಲಿಕ್ಕಿಲ್ಲ. ಇದಾದ್ರೆ ಇದೊಂದು 2 ಕುದಿ ಬರ್ಬೇಕಲ್ಲ. ಇದು ಹೇಗೆ ಊಟಕ್ಕೆ? ಗಂಜಿ ಊಟಕ್ಕೆ? ಹೌದು, ಗಂಜಿ ಊಟಕ್ಕಾಗುತ್ತೆ. ಅನ್ನನೇ, ಅನ್ನಕ್ಕೆ ಬೇರೆ ಎಂತ ಇದಿಲ್ಲ. ಚಪಾತಿ ದೋಸೆಗೆ ಆಗಲ್ಲ. ಅನ್ನಕ್ಕಂತೂ ಈ ತರದ್ದು ಮಧ್ಯಾಹ್ನ ಹೊತ್ತಿಗೆಲ್ಲ ಸಿಕ್ಕಿದ್ರೆ ಗಮ್ಮತ್ತು ಊಟ ಮಾಡಬಹುದು. ಹೌದು, ಕೆಲವರಿಗೆ ಗಮ್ಮತ್ತು ಊಟ ಮಾಡಬಹುದು, ಪ್ಲಸ್ ಪಟಾಪಟ ಆಗ್ಬಹುದು. ಈಸಿಯಲ್ಲಿ ಆಗುತ್ತೆ. ಈಸಿಯಾಗಿ ತೋಟದಲ್ಲೆಲ್ಲ ಕೆಲಸ ಎಲ್ಲ ಮಾಡಿ ಬಂದಾಗ ರಪ್ಪ ಮಾಡ್ಕೊಳ್ಬೇಕಂದ್ರೆ ಈ ತರ ಮಾಡ್ಕೊಳ್ಬಹುದು. ಹೌದು, ನೋಡಿ ಕುದಿ ಬಂತು. ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕುವ. ಈಗಲೇ ಹಾಕುದಾ? ಹೌದು, ಆಫ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಹಾಕೋದು. ಮಜ್ಜಿಗೆಲ್ಲ ಮಜ್ಜಿಗೆ ಅಂದ್ರೆ ಮಜ್ಜಿಗೆ ಮೊಸರು ಯಾವ್ದಾದ್ರು ಆಗುತ್ತೆ. ಕೂಡ ಆಗುತ್ತಲ್ಲ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಇದಾಗಿದೆ, ಮಿಕ್ಸ್ ಆಗಿದೆ. ಇದನ್ನ ಆ ಕಡೆ ಇಟ್ಟು ಒಗ್ಗರಣೆ ಹಾಕುವ. ಈಗ ಒಂದು ಸ್ವಲ್ಪ ಸಣ್ಣ ಒಗ್ಗರಣೆ ಸೌಟ್ ಕೊಡಿ. ಇದಂತೂ ರೆಡಿ ಆಗಿದ್ರೆ ಈಗ ಒಗ್ಗರಣೆಗೆ ನಾವು ಹೊರೆ ಹೊರಿಸ್ಕೊಳ್ಬೇಕಲ್ಲ. ಇದಕ್ಕೆ ಸ್ಪೆಷಲ್ ಒಗ್ಗರಣೆ ಅಂತ ಹೇಳಿದ್ರೆ ಮೆಂತೆಕಾಳು. ಮೆಂತೆಕಾಳು? ಹಾ, ಮೆಂತೆಕಾಳು ಹಾಕ್ಲೇಬೇಕು ಇದಕ್ಕೆ. ಏನು ಆಯಿಲ್ ಇದೆ, ಆಯಿಲ್ ಹಾಕುವ. ಸ್ಪೆಷಲ್ ಅಂದ್ರೆ ಇದಕ್ಕೆ ಮಜ್ಜಿಗೆ ಹುಳಿಗೆ ಮೆಂತೆಕಾಳು ಹಾಕೋದು. ಅದ್ರ ಸ್ಪೆಷಲ್ ಅಂದ್ರೆ ಕೆಸುವಿನ ದಂಟಿಗೆ ಮೆಂತೆಕಾಳೇ ಹಾಕೋದು, ಬೇರೆ ಹಾಕಲ್ಲ. ಸ್ವಲ್ಪ ಚಿಟೆ ಚಿಟೆ ಅನ್ನಕ್ಕೆ ಸ್ವಲ್ಪ ಜೀರಿಗೆ ಅಲ್ಲ, ಸಾಸಿವೆ. ಅದು ಚೂರಲ್ಲ, ಅದೇ ಯಾವಾಗಲೂ ಸಾಸಿವೆನೇ ಚಿಟ ಚಿಟ ಅನ್ನೋದಲ್ಲ. ಹೌದು. ಆಫ್ ಮಾಡಿ. ಆಫ್ ಮಾಡೋದಾ? ಹಾಂ, ಇದಕ್ಕೆ ಓಕೆ. ಒಗ್ಗರಣೆ ಅಂತೂ ರೆಡಿಯಾಗಿ ಬಿದ್ದಿದೆ. ರೆಡಿಯಾ? ಇದು ರೆಡಿ ಆಯ್ತು. ಎಸ್, ನೋಡಿ. ಅದು ಅಂದರೆ ನೀವು ಮೆಂತೆದು ಒಗ್ಗರಣೆ ಅಂತ ಹೇಳಿದ್ರಲ್ಲ? ಹೌದು. ಈಗ ಅದು ಕಹಿ ಆಗಲ್ಲ? ಇಲ್ಲ, ಕಹಿ ಆಗಲ್ಲ. ಮೆಂತೆ ಕಹಿ ಆಗದೇ ಇಲ್ಲ ಅದು. ಮತ್ತೆ ಇದು ಒಂದೊಂದು ಕಹಿ ನೋಡಲ್ ಸಿಕ್ಕಿದ್ರು ಕೂಡ ಹಾಗೆ ಹಾಗೆ. ಹಾ, ಅಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ, ಜೊತೆಗೆ ಕಹಿ ಬರುತ್ತೆ. ಸರ್ವ್ ಮಾಡುವ. ಈಗ ಇನ್ನು ಸರ್ವ್ ಮಾಡುದಲ್ಲ? ಈಗ ಸರ್ವ್ ಮಾಡುವ ಟೈಮ್ ಅಲ್ಲ? ಸರ್ವ್ ಮಾಡುವ. ಎಸ್, ನೀವು ಅವಾಗಲೇ ಹೇಳಿದಾಗೆ ಇದಕ್ಕೆ ಚೆನ್ನಾಗಿರುವ ಅನ್ನ ಕೂಡ ರೆಡಿ ಮಾಡಿ. ರೆಡಿ, ಹೌದು. ಓಕೆ, ಬಿಸಿ ಬಿಸಿಯಾದ ಏನು ಹೇಳಿದ್ರಿ? ಕೆಸುವಿನ ದಂಟಿನ ಮಜ್ಜಿಗೆ ಹುಳಿ. ಕೆಸುವಿನ ದಂಟಿನ ಮಜ್ಜಿಗೆ ಹುಳಿ ಅಲ್ಲ, ಚೆನ್ನಾಗಿದೆ. ಜೊತೆಗೆ ಅನ್ನ ಕೂಡ ರೆಡಿ ಮಾಡಿದೆ. ಈ ಸಂತೋಷ್ ರೈಸ್ನವರ ರೈಸ್ ಅಂತೂ ರೆಡಿ ಇದೆ, ಜೊತೆಗೆ ಕೆಸುವಿನ ದಂಟಿನ ಮಜ್ಜಿಗೆ ಹುಳಿ ಕೂಡ ರೆಡಿ ಇದೆ. ಗಮ್ಮತ್ತು ಊಟ ಮಾಡಿದೊಂದೇ ಬಾಕಿ ಅಲ್ಲ. ಓಕೆ, ಟೇಸ್ಟ್ ನೋಡಿ ಹೇಳಿ. ಓಕೆ, ವಿಜಯಲಕ್ಷ್ಮಿ ಮ್ಯಾಮ್ ಸಖತ್ತಾಗಿರುವಂತಹ ಮಜ್ಜಿಗೆ ಹುಳಿ ಅಂದರೆ ಕೆಸುವಿನ ದಂಟಿನ ಮಜ್ಜಿಗೆ ಹುಳಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಅನ್ನ ಎಲ್ಲ ತಂದು ಪ್ಲೇಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡಿ. ಕೆಸುವಿನ ದಂಟಿನ ಮಜ್ಜಿಗೆ ಹುಳಿ ತಯಾರಿಸುವ ವಿಧಾನ. ಮೊದಲಿಗೆ ಕೆಸುವಿನ ದಂಟಿನ ಸಿಪ್ಪೆ ಸುಲಿದು ಚಿಕ್ಕದಾಗಿ ತುಂಡು ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ನಂತರ ತೆಂಗಿನ ತುರಿಗೆ, ಜೀರಿಗೆ, ಹಸಿಮೆಣಸು, ಅವಲಕ್ಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಬೆಂದ ಕೆಸುವಿನ ದಂಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೋನಿ ಬೆಲ್ಲ, ರುಬ್ಬಿದ ಮಸಾಲೆ ಹಾಕಿ ಬೇಯಿಸಿ. ಕುದಿ ಬಂದ ನಂತರ ಬೆಂಕಿ ಆರಿಸಿ 1 ಕಪ್ ಮಜ್ಜಿಗೆ ಅಥವಾ ಮೊಸರು ಸೇರಿಸಿ
ಸೇರಿಸಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಮೆಂತೆ, ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಕೆಸುವಿನ ದಂಟಿನ ಮಜ್ಜಿಗೆ ಹುಳಿ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.